ಬಿಲ್ಲವ ಮತ್ತು ಈಡಿಗ ಸಮಾಜದ ಹೋರಾಟಗಳಿಗೆ ಬೆನ್ನೆಲುಬಾಗಿ ನಿಂತ ಸಮುದಾಯದ ಪರವಾಗಿ ಹೋರಾಟ ಮಾಡುತ್ತಿರುವ ಪ್ರಣವಾನಂದ ಸ್ವಾಮೀಜಿ ವಿರುದ್ಧವಾಗಿ ಹೇಳಿಕೆ ನೀಡಿರುವುದನ್ನು ಬಿಲ್ಲವ ಈಡಿಗ ರಾಷ್ಟ್ರೀಯ ಮಹಾಮಂಡಲ ಉಗ್ರವಾಗಿ ಖಂಡಿಸಿದೆ. ಮಂಗಳೂರಿನಲ್ಲಿ ಈ ಬಗ್ಗೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಾಮಂಡಲದ ಪ್ರಮುಖರು, ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಮತ್ತು ಸ್ವಾಮೀಜಿಗಳ ನಡುವಿನ ತಪ್ಪು ಅಭಿಪ್ರಾಯಗಳಿಂದ ಈ ಗೊಂದಲದ ಹೇಳಿಕೆಗಳು ಬಂದಿವೆ. ಇದರ ಹಿಂದೆ ಯಾವುದೋ ಒಂದು ಪಿತೂರಿ ಕೆಲಸ ಮಾಡುತ್ತಿದೆ. ಮಧು ಬಂಗಾರಪ್ಪ ಅವರು ಸ್ವಾಮೀಜಿ ಅಗತ್ಯವಿಲ್ಲ ಎಂಬರ್ಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಮುದಾಯದ ನಾಯಕರುಗಳು, ರಾಜಕೀಯ ಮುಖಂಡರು ಸರಿಯಾಗಿ ಕೆಲಸ ಮಾಡಿದ್ದರೆ ಸ್ವಾಮೀಜಿ ಪ್ರವೇಶ ಆಗ್ತಾ ಇರಲಿಲ್ಲ. ದಿವಂಗತ ಬಂಗಾರಪ್ಪ, RL ಜಾಲಪ್ಪ ಮತ್ತು ಜನಾರ್ದನ ಪೂಜಾರಿ ರಾಜಕೀಯ ನಿವೃತ್ತಿಯಿಂದ ಬಿಲ್ಲವ ಧ್ವನಿಯಾಗಿ ಮಾತನಾಡುವ ಮುಖಂಡರು ಇರಲಿಲ್ಲ. ಈ ಸಂದರ್ಭದಲ್ಲಿ ಸಮಾಜದ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಂತವರು ಪ್ರಣವಾನಂದ ಸ್ವಾಮೀಜಿ. ಯಾವುದೇ ಆಮಿಷ ಆಸೆಗಳಿಗೆ ಬಲಿ ಬೀಳದೆ ಸ್ವಾಮೀಜಿ ಸಮುದಾಯವನ್ನು ಸಂಘಟಿಸಿದರು. ಇದು ರಾಜಕೀಯ ನಾಯಕರುಗಳಿಗೆ ಮುಳ್ಳಾಗಿ ಪರಿಣಮಿಸಿದೆ. ಆದ್ದರಿಂದ ಮಧು ಬಂಗಾರಪ್ಪ ಅವರು ಸ್ವಾಮೀಜಿ ಮತ್ತು ಆರ್ಯ ಈಡಿಗ ಸಂಘದ ಕಾಯಂ ಅಧ್ಯಕ್ಷರಾಗಿರುವ ತಿಮ್ಮೇಗೌಡರು ಸ್ವಾಮೀಜಿ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದು ಎಚ್ಚರಿಸಿದರು. ಈಗ ನಿನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ಮಧು ಬಂಗಾರಪ್ಪನವರು ಒಂದು ಹೇಳಿಕೆ, ಸ್ವಾಮೀಜಿಯವರ ಬಗ್ಗೆ ಒಂದು ಸ್ವಾಮೀಜಿಯವರ ಸಂಘಟನೆಗೆ ಅವಶ್ಯಕತೆ ಇಲ್ಲ ಎಂಬ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಈಗಾಗಲೇ 1 ವರ್ಷದಿಂದ ಬಹಳಷ್ಟು ಹೋರಾಟವನ್ನು ಮಾಡಿದ್ದೇವೆ. ಈ ರಾಜ್ಯಕ್ಕೆ ನಮ್ಮ ಸಮುದಾಯದಲ್ಲಿ ನಿಗಮ ಸಿಗಬೇಕಾದರೆ ಪ್ರಣವಾನಂದ ಸ್ವಾಮೀಜಿಯವರ ಐತಿಹಾಸಿಕ ಪಾದಯಾತ್ರೆ ಮೂಲಕ 750 ಕಿಲೋಮೀಟರ್ ನಡೆದು ಅವರು ಆ ಒಂದು 750 ಕಿಲೋಮೀಟರ್ ನಡೆದ ನಂತರ ನಮ್ಮ ಸತ್ಯಾಗ್ರಹದಲ್ಲಿ ಆ ದಿವಸ ಆ ಒಂದು ಪಾದಯಾತ್ರೆ ಯಶಸ್ವಿಯಾಗಿದೆ ನಮ್ಮದು. ನಂತರ ಇತ್ತೀಚಿನ ದಿನಗಳಲ್ಲಿ ನಾವೊಂದು ಅತಿ ಹಿಂದುಳಿದ ವರ್ಗದ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಮಾಡಿದ್ದೇವೆ. ಅದು ಕೂಡ ಯಶಸ್ವಿಯಾಗಿದೆ. ನಮ್ಮ ಸಮುದಾಯದ ಅತಿ ಹಿಂದುಳಿದ ವರ್ಗದ ಎಲ್ಲ ಸ್ವಾಮೀಜಿಯರು ಆ ಒಂದು ಕಾರ್ಯಕ್ರಮದಲ್ಲಿ ಬಂದು, ನಮ್ಮ ಸಮುದಾಯದ ಹಿರಿಯ ನಾಯಕರ BK ಹರಿಪ್ರಸಾದ್ ಅವರು ಬಂದು ಸಮುದಾಯ ಒಗ್ಗಟ್ಟಾಗಬೇಕು ಎಂಬುದರ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಬೆಳವಣಿಗೆ ನಮ್ಮ ಸಮುದಾಯದ ಇಲ್ಲಿ ನಮ್ಮ ಮಂಗಳೂರು, ಉಡುಪಿ ಬಿಲ್ಲವರು ಇರ್ಬೋದು, ನಾಮದಾರಿ ಇರ್ಬೋದು, ಶಿವಮೊಗ್ಗ ದೇವರು ಇರ್ಬೋದು, ಈಡಿಗರು ಇರ್ಬೋದು, ಎಲ್ಲರೊಂದು ಒಟ್ಟಾಗಿ ಒಂದು ಸಮುದಾಯವನ್ನು ನಾವು ಒಗ್ಗಟ್ಟಾಗಿ ಇರಬೇಕು, ನಮ್ಮ ಸಮುದಾಯ ಬಲಿಷ್ಠ ಆಗಬೇಕು, ನಮ್ಮ ಸಮುದಾಯದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸರ್ಕಾರದ ಸವಲತ್ತು ಸಿಗಬೇಕು ಎಂಬ ಹೋರಾಟವನ್ನು ಮಾಡುವಾಗ ಈ ರೀತಿಯ ಕೆಲವೊಂದು ಸಣ್ಣ ಪುಟ್ಟ ಒಂದು ನಾಯಕರನ್ನು ಹೀಯಾಳಿಸುವಂಥದ್ದು ಅಥವಾ ಸ್ವಾಮೀಜಿಗಳ ಬಗ್ಗೆ ಮಾತನಾಡುವಂಥದ್ದು ಸರಿಯಲ್ಲ. ಅವರೆಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಸಂಘಟನೆಗೆ ಅವಶ್ಯಕತೆ ಇದೆ. ಮಧು ಬಂಗಾರಪ್ಪ ನಮ್ಮ ರಾಜ್ಯದ ಸಚಿವರು ಬಹಳಷ್ಟು ಅವರು ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ವೀಕ್ಷಕರಾಗಿದ್ದಾರೆ. ಅವರೆಲ್ಲ ತುಂಬ ಸಂತೋಷದ ವಿಷಯ. ಅವರಿಗೆ ನಾವು ತುಂಬ ಅವರ ಬೆಂಬಲಿಗ ನಾವೆಲ್ಲ. ಹಾಗಿರುವಾಗ ಎಲ್ಲ ಸಮುದಾಯದ ಎಲ್ಲ ನಾಯಕರನ್ನು ಒಟ್ಟುಗೂಡಿಸುವಂಥ ಒಂದು ಕೆಲಸ ಮಾಡಿದರೆ ಬಹುಶಃ ನಮ್ಮ ಸಮುದಾಯ ಮುಂದಿನ ದಿನಗಳಲ್ಲಿ ಬಹಳಷ್ಟು ಗಟ್ಟಿಯಾಗ್ಬೋದು. ಬಹುದೊಡ್ಡ ಸಮುದಾಯ, 70 ಲಕ್ಷ ಸಮುದಾಯದ ಜನ ಇದ್ದಾರೆ ನಮ್ಮ ಇದರಲ್ಲಿ ರಾಜ್ಯದಲ್ಲಿ. ಈ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಬೇಕು. ಯಾವುದೇ ಆರ್ಯ ಈಡಿಗ ಕರ್ನಾಟಕ ಆರ್ಯ ಈಡಿಗ ಇದಿರ್ಬೋದು, ಎಲ್ಲ ನಾಯಕರು ಒಟ್ಟಾದರೆ ಅದಕ್ಕೊಂದು ಹೊಸತನ ಬರ್ತದೆ ಅಂತ ಹೇಳುವಂಥ ಒಂದು ನಮಗೆ ನಂಬಿಕೆ ಇದೆ. ಅದು ಆಗಬೇಕು. ಇವರೆಲ್ಲರೂ ಒಟ್ಟಾಗಬೇಕು. ಯಾವುದೇ ರೀತಿಯ ಗೊಂದಲದ ಇದ್ದರೆ ಅದನ್ನು ಅವರ ಸಣ್ಣ ಪುಟ್ಟ ವಿಚಾರಗಳು ಇದ್ದರೆ ಅದನ್ನು ಸಮಾಜಕ್ಕೆ ತರಬಾರ್ದು. ಅದು ಏನು ವಿಚಾರ ಅಂತ ನಮಗೆ ಗೊತ್ತಿಲ್ಲ. ಮಧು ಬಂಗಾರಪ್ಪರಲ್ಲಿ ಕೇಳಬೇಕು, ಪ್ರಣವಾನಂದ ಸ್ವಾಮೀಜಿ ಅವರಲ್ಲಿ ಕೇಳಬೇಕು. ಅದು ಸಣ್ಣ ಪುಟ್ಟ ವಿಚಾರ ಇರ್ಬೋದು, ಅದು ಸರಿಯಲ್ಲ ಅಂತ ನಮ್ಮ ಒಂದು ಭಾವನೆ. ಅದು ಮುಂದೆ ದಿನಗಳಲ್ಲಿ ಸರಿಯಾಗ್ಬೋದು ಅಂತ ಕೂಡ ನಮಗೆ ನಮ್ಮ ಮನಸ್ಸಿಗೆ ಇದೆ ನಮ್ಮದು. ಅದು ಒಟ್ಟಾದರೆ ನಮ್ಮ ಸಮಾಜ ಮತ್ತಷ್ಟು ಬಲಿಷ್ಠವಾಗ್ತದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರ ಹೇಳಿಕೆ ಸರಿಯಲ್ಲ. ಯಾಕಂತ ಹೇಳಿದರೆ ಒಂದು ಸ್ವಾಮೀಜಿ ಅವರು ಬಹುಶಃ 750 ಕಿಲೋಮೀಟ್ರ್ ನಡಿಬೇಕಾದ್ರೆ ಊಟ ಬಿಟ್ಟು ತಿಂಡಿ ಬಿಟ್ಟು ಇಡೀ ನಮ್ಮ ಪ್ರತಿ ಜಿಲ್ಲೆ ಸಂಘಟನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ಸಂಘಟನೆ ಮಾಡಿದವರಿಗೆ ಗೊತ್ತು. ಮಧು ಬಂಗಾರಪ್ಪನವರಿಗೆ ಅದರ ಕಷ್ಟ ಗೊತ್ತಿದೆಯಾ ಇಲ್ವ ನನಗೆ ಗೊತ್ತಿಲ್ಲ. ಸ್ವಾಮೀಜಿ ನಮ್ಮ ಸಮುದಾಯದಲ್ಲಿ ನಿನ್ನೆ BK ಹರಿಪ್ರಸಾದ್ ಬಿಲ್ಲವ ಹಾಸ್ಟೆಲ್ ಉದ್ಘಾಟನಾ ವೇದಿಕೆಯಲ್ಲಿ ಹೇಳಿದರು. ಮಧು ಬಂಗಾರಪ್ಪರು ಇದ್ದರು ವೇದಿಕೆಯಲ್ಲಿ. ಹಾಗಿರುವಾಗ ಅಲ್ಲಿ ಸಮುದಾಯದ ಸ್ವಾಮೀಜಿಯರ ಹೆಸರನ್ನು ಕೂಡ BK ಹರಿಪ್ರಸಾದ್ ಹೇಳಿದ್ದಾರೆ. ಹೀಗೆ ಇರುವಾಗ ನಾವು ಒಬ್ಬ ಸ್ವಾಮೀಜಿಯವರನ್ನು ದೂರುವಂಥದ್ದು, ಅದು ನಮ್ಮ ಸಮಾಜದ ಸ್ವಾಮೀಜಿ ಇರ್ಬೋದು, ನಮ್ಮ ಸಮುದಾಯದ ಗುರುಗಳು ಯಾರನ್ನು ದೂರುವುದು ಅಷ್ಟೊಂದು ಸರಿಯಲ್ಲ ಅಂತ ನಮ್ಮ ಒಂದು ಭಾವನೆ. ಹಾಗಾಗಿ ಅದು ಮುಂದಕ್ಕೆ ನಡಿಬಾರ್ದು. ಸಮಾಜ ಗಟ್ಟಿಯಾಗಬೇಕು. ಅವರೆಲ್ಲರ ಸಹಕಾರ ಬೇಕು ಅಂತ ನಾವು ಕೇಳಿಕೊಳ್ಳೋದು.